ಕರಾವಳಿ ಜನ ಅಂದರೆ ಮೀನು ಪ್ರಿಯರು. ಮೀನಿಲ್ಲದೆ ಊಟ ಸೇರೋದೇ ಇಲ್ಲ. ಕೊರೋನಾ ಲಾಕ್ಡೌನ್ ಸಂಕಷ್ಟದ ಮಧ್ಯೆ ಗೋವಾ ಪರ್ಸಿನ್ ಬೋಟ್ ಮೀನುಗಾರರಿಗೆ ಸಂಭ್ರಮವೂ ಸಂಭ್ರಮ. ಹೌದು, ಈ ಮೀನುಗಾರರ ತಂಡಕ್ಕೆ ಬಹಳ ಅಪರೂಪದ ಬೃಹತ್ ಗಾತ್ರದ ಮೀನುಗಳು ಸಿಕ್ಕಿವೆ. ಟೈಗರ್ ಮತ್ತು ಕಿಡಾ ಎಂಬ ತೊರಕೆ ಜಾತಿಗೆ ಸೇರಿದ ಮೀನು ಇವರಿಗೆ ಸಿಕ್ಕಿದ್ದು ಬಹಳಷ್ಟು ಸಂಭ್ರಮ ಪಟ್ಟಿದ್ದಾರೆ. ನೋಡಲು ಆಕರ್ಷಕವಾಗಿರುವ ಈ ಮೀನುಗಳು ಸಖತ್ ಡಿಮ್ಯಾಂಡ್ ಪಡೆಯೋದಂತೂ ಗ್ಯಾರಂಟಿ. ಕರಾವಳಿಯಲ್ಲಿ ಬಗೆ ಬಗೆಯ ಮೀನುಗಳು ಖಾದ್ಯಪ್ರಿಯರನ್ನು ಸದಾ ಆಕರ್ಷಿಸುತ್ತವೆ. ಸದ್ಯ ಲಾಕ್ಡೌನ್ ಕಾರಣದಿಂದ ಮತ್ಸ್ಯೋದ್ಯಮಕ್ಕೆ ಹೊಡೆತ ಬಿದ್ದಿದೆ. ಆದರೂ ಮೀನಿಗೆ ಬೇಡಿಕೆ ಕಡಿಮೆ ಆಗಿಲ್ಲ, ಸರಬರಾಜು ಮಾತ್ರ ಕಷ್ಟ ಆಗಿದೆ. ಇಂತಹ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇಷ್ಟು ದೊಡ್ಡ ಗಾತ್ರದ ಮೀನು ಸಿಕ್ಕಿರೋದು ಮೀನುಗಾರರಿಗೆ ಸಖತ್ ಖುಷಿ ಕೊಟ್ಟಿದೆ.